ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಆದೇಶದಂತೆ ಕೊಪ್ಪ ವಿಭಾಗದ ಬಾಳೆಹೊನ್ನೂರು ಪಟ್ಟಣದ ವಿವಿಧ ಸಾರ್ವಜನಿಕ ಸ್ಥಳಗಳಲ್ಲಿ ಪೊಲೀಸರಿಗೆ ಗಲಾಟೆ ವಿರೋಧಿ ಕವಾಯತು ತರಬೇತಿಯನ್ನು ನೀಡಲಾಯಿತು. ಇದರಿಂದ ಪೊಲೀಸರಲ್ಲಿ ಆತ್ಮಸ್ಥೈರ್ಯ, ಧೈರ್ಯ ಹಾಗೂ ಎಂತಹ ಸನ್ನಿವೇಶಗಳಲ್ಲಿಯೂ ಸಹ ಶಿಸ್ತು, ಸಂಯಮ ಮೀರದಂತೆ ಜನರ ಜೀವ, ಆಸ್ತಿಪಾಸ್ತಿ ಕಾಪಾಡುವಂತೆ ಪ್ರೇರೇಪಿಸಿದ್ದು ಹಾಗೂ ಸಾರ್ವಜನಿಕರಲ್ಲಿಯೂ ಸಹ ಪೊಲೀಸರ ಬಗ್ಗೆ ಹೆಮ್ಮೆ, ಭರವಸೆ ಮತ್ತು ಉತ್ತಮ ಆಶಾಭಾವನೆಯನ್ನು ಮೂಡಿಸುವ ಉದ್ದೇಶದಿಂದ ಬಾಳೆಹೊನ್ನೂರು ಪೊಲೀಸ್ ಠಾಣೆ ಸಿಬ್ಬಂದಿಗಳಿಗೆ ರೈಟ್ ಡ್ರಿಲ್ ತರಬೇತಿ ನೀಡಲಾಗಿದೆ ಎಂದು ಕೊಪ್ಪ ವಿಭಾಗ ಡಿವೈಎಸ್ಪಿ ಅನಿಲ್ ಕುಮಾರ್ ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಬಾಳೆಹೊನ್ನೂರು ಪೊಲೀಸ್ ಠಾಣೆ ಅಧಿಕಾರಿ ದಿಲೀಪ್ ಕುಮಾರ್ ಹಾಗೂ ಸಿಬ್ಬಂದಿಗಳು ಭಾಗಿಯಾದರು. ನಮ್ಮ ಎಸ್ಪಿ ಸಾಹೇಬರ ಆದೇಶದಂತೆ ಇಂದು ನಾವು ನಮ್ಮ ಸಬ್ ಡಿವಿಷನ್ನಲ್ಲಿ ಅಂದರೆ ಇವತ್ತು ಬಾಳೆಹೊನ್ನೂರಲ್ಲಿ ಇದು ನಾವು ರೈಟ್ ಡ್ರಿಲ್ ಅಂತ ಕರಿತೀವಿ ನಾವು ಪೊಲೀಸ್ ಅವರು. ಇಟ್ ಈಸ್ ಟು ಮೇಂಟೈನ್ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್. ಬೇಸಿಕಲಿ ಈ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಸೋಲಿಸಿದಾಗಿ ನಾವು ಇದು ಡ್ರಿಲ್ ಮಾಡ್ತೀವಿ. ಇದು ಈ ಮುಂಬರುವ ಗಣೇಶ ಹಬ್ಬದ ಪ್ರಯುಕ್ತ. ಈ ನಾಳೆ ಯಾವುದೋ ಅಹಿತಕರ ಘಟನೆ ಜರಗದಂತೆ ನಾವೇನು ಪ್ರಿವೆಂಟಿವ್ ಮೆಷರ್ ಮಾಡ್ಬೋದು, ನಮ್ಮ ಪೊಲೀಸ್ ಪ್ರಿಪ್ರೇಷನ್ ಯಾವ ಥರ ಮಾಡ್ತೀವಿ ಅದ್ರ ಬಗ್ಗೆ ಡ್ರಿಲ್ ಮಾಡ್ಕೊಡ್ತೀವಿ ನಾವು. ನಂತರ ಇದು ಪೊಲೀಸಲ್ಲಿ ಕೂಡ ಒಂದು ಕಾನ್ಫಿಡೆನ್ಸ್ ಬರಬೇಕು, ನಾವು ಮಾಬ್ ಬಂದರೆ ನಾವು ಯಾವ ಥರ ಫೇಸ್ ಮಾಡ್ಬೇಕಂತೇಳಿ. ಇದು ನಂತರ ಮೋಸ್ಟ್ ಇಂಪಾರ್ಟೆಂಟ್ ಪಬ್ಲಿಕ್ ಕೂಡ ಗುಡ್ ಫೇತ್ ಬರಬೇಕು. ಈ ಥರ ಪೊಲೀಸರು ಕೂಡ ಆಕ್ಟಿವ್ ಇದ್ದಾರೆ, ಯಾವುದೋ ನಮ್ಮ ಹಬ್ಬಗಳು ಚೆನ್ನಾಗಿ ನಡೀಬೇಕು.